ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಯಬೇಕಾದರೆ ಈ ದೇಶ ಮೋದಿ ಮುಕ್ತ ಆಗಬೇಕು ಎಂದು ವಿಧಾನ ಪರಿಷತ್ ಸದಸ್ಯ ಭೋಜೇಗೌಡ ಅಭಿಪ್ರಾಯಪಟ್ಟಿದ್ದಾರೆ. ಉಡುಪಿಯ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು ದೇಶದ ಸಂವಿಧಾನಿಕ ಸಂಸ್ಥೆಗಳಾದ ಸಿಬಿಐ, ಐಟಿ ಮುಂತಾದವುಗಳನ್ನು ಮೋದಿ ದುರುಪಯೋಗ ಪಡಿಸಿಕೊಂಡಷ್ಟು ಯಾವ ಪ್ರಧಾನಿಯೂ ದುರುಪಯೋಗ ಪಡಿಸಿಕೊಂಡಿಲ್ಲ ಎಂದು ಆರೋಪಿಸಿದರು. ಇವತ್ತು ಮೋದಿಯವರು ಮಂಗಳೂರಿಗೆ ಬರುತ್ತಿದ್ದಾರೆ. ಮಂಗಳೂರಿಗೆ ಬರಲಿರುವ ಮೋದಿಯವರು ಉತ್ತರಿಸಬೇಕು. ಕರಾವಳಿಗೆ ನೀವು ಕೊಟ್ಟ ಕೊಡುಗೆ ಏನು? ದಕ್ಷಿಣ ಕನ್ನಡ ಹಿರಿಯರು ಕಟ್ಟಿದ ವಿಜಯ ಬ್ಯಾಂಕ್ ಅನ್ನು ಇವತ್ತು ಬೇರೆ ಬ್ಯಾಂಕಿಗೆ ದಾರೆ ಎರೆದಿದ್ದೇಕೆ? ಈ ಪ್ರಶ್ನೆಗಳಿಗೆ ಪ್ರಧಾನಿ ಮೋದಿ ಅವರು ಉತ್ತರಿಸಬೇಕು ಎಂದು ಸವಾಲು ಹಾಕಿದ್ರು. ಕಳೆದ ಬಾರಿ ಮೋದಿ ಅಲೆ ಇತ್ತು, ಆದರೆ ಈ ಬಾರಿ ಮೋದಿ ಅಲೆ ಇಲ್ಲ ಎಂದು ಹೇಳಿದ ಭೋಜೇಗೌಡ, ಉಡುಪಿ ಚಿಕ್ಕಮಗಳೂರು ಸಂಸದೆ ಶೋಭಾ ಕರಂದ್ಲಾಜೆ ಈ ಭಾಗದ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿಯೇ ಇಲ್ಲ. ಕಡೆ ಪಕ್ಷ ಅವರ ಕ್ಷೇತ್ರದಲ್ಲಿ ಒಂದು ಮನೆ ಮಾಡುವ ಮನಸ್ಸನ್ನು ಶೋಭಾ ಮಾಡಿಲ್ಲ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಸ್ಥಳೀಯರು ಈಗಾಗಲೇ 5 ವರ್ಷ ಸರಿಯೋ ತಪ್ಪು ಬಿಜೆಪಿಯ ಲೋಕಸಭಾ ಸದಸ್ಯರಿಗೆ ಕೊಟ್ಟಿದ್ದಾರೆ ಅಧಿಕಾರವನ್ನು. ಕೊಟ್ಟ ಮೇಲೂ ಕೂಡ ಅವರು ಈ ಉಡುಪಿ ಚಿಕ್ಕಮಗಳೂರು ಭಾಗದಲ್ಲಿ ನಾನೊಂದು ಮನೆಯನ್ನು ಮಾಡಬೇಕು, ಈ ಭಾಗದ ಜನರ ಸಮಸ್ಯೆಗೆ ಸ್ಪಂದಿಸಬೇಕು, ಸ್ಥಳೀಯನ ಆಗಬೇಕು ಅನ್ನೋ ವಿಚಾರದಲ್ಲಿ 5 ವರ್ಷ ಕಳೆದು ಕೂಡ ಆಲೋಚನೆ ಮಾಡಲಿಲ್ಲ. ಈ 5 ವರ್ಷ ಕಳೆದು ಆಲೋಚನೆ ಮಾಡದೇ ಇರತಕ್ಕಂಥದ್ರಲ್ಲಿ ಜನರ ಶಿಕ್ಷೆ ಕೊಡಬೇಕು. ಹಾಗಾಗಿ ಪ್ರಮೋದ್ ಮತ್ತವರು ಸ್ಥಳೀಯರಿದ್ದಾರೆ, ಸಂಭಾವ್ಯ ವ್ಯಕ್ತಿಯಾಗಿದ್ದಾರೆ. ನೀವೆಲ್ಲರೂ ಈ ಭಾಗದಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಹಾಗಾಗಿ ಅವರಿಗೆ